ಪೊಡವೆಗೊಡೆಯ ಕೃಷ್ಣನ ನಾಡು ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯ ಸಂಭ್ರಮ. ಸಾವಿರಾರು ದೀಪಗಳ ಮಧ್ಯೆ 3 ರಥೋತ್ಸವ. ಒಂದೆಡೆ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದ್ರೆ, ಇನ್ನೊಂದೆಡೆ ಈ ಬಾರಿಯ ಸಂಕ್ರಾಂತಿಯ ಉತ್ಸವಕ್ಕೆ ಸಾವಿರಾರು ಮಂದಿ ಭಕ್ತರು ಸಾಕ್ಷೀಭೂತರಾದರು. ಉಡುಪಿ ಅಂದ್ರೆ ದೇವಾಲಯಗಳ ನಗರಿ. ಇಲ್ಲಿ ಪ್ರತಿದಿನವೂ ಉತ್ಸವ, ಧಾರ್ಮಿಕ ಸಾಂಸ್ಕೃತಿಕ ಕಲೆ, ಸಂಗೀತ, ನಾಟ್ಯ ಎಲ್ಲ ವಿಭಾಗಗಳಲ್ಲೂ ಉತ್ಸವವೇ. ಆದರೆ ಕೃಷ್ಣ ಮಠದ ವಾರ್ಷಿಕ ಪರ್ವವಾಗಿ ಮಕರ ಸಂಕ್ರಾಂತಿಗೆ ವಿಶೇಷ ಸ್ಥಾನವಿದೆ. 800 ವರ್ಷಗಳ ಇತಿಹಾಸವಿರುವ ಕೃಷ್ಣ ಮಠದಲ್ಲಿ ಮಕರ ಸಂಕ್ರಾಂತಿಯ ದಿನ ವಿಶೇಷ ಉತ್ಸವ ನಡೆಯುತ್ತೆ. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಏಕಕಾಲದಲ್ಲಿ 3 ರಥಗಳನ್ನು ಎಳೆಯಲಾಗುತ್ತೆ. ಈ ಬಾರಿಯಂತೂ ಹಿಂದೆಂದಿಗಿಂತಲೂ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ರು. ಉತ್ಸವಕ್ಕೆ ಮೊದಲು ಮಧ್ವ ಸರೋವರದಲ್ಲಿ ಆಕರ್ಷಕ ತೆಪ್ಪೋತ್ಸವ ನಡೆಯಿತು. ರಥದ ಆಕಾರದಲ್ಲಿ ಸಿದ್ಧಗೊಂಡ ತೆಪ್ಪದಲ್ಲಿ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ಕೆರೆಗೆ ಸುತ್ತು ಬರಲಾಯಿತು. ಬಳಿಕ 3 ರಥಗಳಲ್ಲಿ ಅನಂತೇಶ್ವರ, ಚಂದ್ರಮೌಳೀಶ್ವರ ಮತ್ತು ಮುಖ್ಯ ಪ್ರಾಣ ದೇವರನ್ನು ಕುಳ್ಳಿರಿಸಿ ತೇರು ಎಳೆಯಲಾಯಿತು. ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ತೇರು ಎಳೆದರು. ಚಂಡೆ, ನಾಸಿಕ್ ಬ್ಯಾಂಡ್ ಭಜನೆಯೊಂದಿಗೆ 3 ರಥಗಳು ಗಂಭೀರವಾಗಿ ರಥಬೀದಿಯಲ್ಲಿ ಸಾಗಿ ಬಂದವು. ಇವತ್ತು ರಥೋತ್ಸವ ಮತ್ತು ತೆಪ್ಪೋದು ಬಂದಿದ್ದೀವತ್ತೆ. ಸೊ ಇವತ್ತು ರಥೋತ್ಸವ ಮತ್ತು ತೆಪ್ಪೋತ್ಸವ ನೋಡಿದ್ದೇವೆ. ಪರ್ಯಾಯಕ್ಕೆ ಆದಷ್ಟು ಬರ್ತೇವೆ, 2 ವರ್ಷಕ್ಕೊಮ್ಮೆ ಬರ್ತೇವೆ. ಅದ್ಮಾರ ನಾನು ಓದಿದ್ದು ಸಹ ಅದ್ಮಾರ ಮಠ ಪೂರ್ಣ ಪ್ರಜ್ಞನಲ್ಲೇ. ಸೊ ಅದಕ್ಕೋಸ್ಕರ ಬಂದಿದ್ದೆ, ರಜೆ ಇದ್ದರಿಂದ ನಾನು ಬಂದಿದ್ದೆ. ಬಳಿಕ ಸಂಪ್ರದಾಯದಂತೆ ಸಿಡಿಮದ್ದು ಪ್ರದರ್ಶನ ನಡೆದು ನೋಡುಗರ ಮನಸೂರೆಗೊಂಡಿತು. ಅಷ್ಟಮಠದ ಶ್ರೀಗಳಾದ ಪರ್ಯಾಯ ಪಲಿಮಾರು ಶ್ರೀ, ಸೋದೆ ಕಣಿಯೂರು ಶ್ರೀಗಳು ಉಪಸ್ಥಿತರಿದ್ದರು. ಪರ್ಯಾಯವನ್ನು ಬೇರ್ಪಡಿಸಲಿಕ್ಕಿರತಕ್ಕಂತಹ ಒಂದು ಏಕೈಕ ಮಾನದಂಡ ಅಂತಂದರೆ ಅದು ಮಕರ ಸಂಕ್ರಮಣ. ಅದರಿಂದ ಅದೊಂದು ಬಹಳ ಮಹತ್ವದ ಸಂಗತಿ. ಅದಕ್ಕೆಂದೇ ಈ ಮಕರ ಸಂಕ್ರಮಣದ ದಿವಸ ನಮ್ಮಲ್ಲೆಲ್ಲ ಗುರುಗಳನ್ನು ಉಪಸತ್ತಿ ಮಾಡುವಂತಹದ್ದು, ದಂಡ ನಮಸ್ಕಾರಗಳು ವಿಶೇಷವಾಗಿ ಉಡುಪಿಯಲ್ಲಿ ನಡೀತದೆ. ನಮ್ಮಲ್ಲೆಲ್ಲ ಈ ಮಕರ ಸಂಕ್ರಮಣದ ನಿಮಿತ್ತಕವಾಗಿ ವಿಶೇಷವಾದಂತಹ ಮನೆಗಳಲ್ಲಿ ಪಾರಾಯಣಗಳು, ಅರ್ಚನೆಗಳು ಎಲ್ಲ ವಿಶೇಷವಾಗಿ ನಡೀತಾ ಇದೆ. ಉಡುಪಿಯ ಈ ಹಬ್ಬನೂ ಕೂಡ ಕಣ್ತುಂಬಿಸಲಿಕ್ಕಿರತಕ್ಕಂತಹ ಹಬ್ಬ. ಕೃಷ್ಣ ಮಠದ ವಾರ್ಷಿಕ ಪರ್ವ ಮಕರ ಸಂಕ್ರಾಂತಿಯ ರಥೋತ್ಸವ ನಡೆದ ಬಳಿಕ ಇಂದು ಬೆಳಗ್ಗೆ ಚೂರ್ಣೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡ್ರು. ಬಳಿಕ ಅವಭೃತ ಸ್ನಾನ ನಡೆಯಿತು. ಆ ಮೂಲಕ 7 ದಿನಗಳಿಂದ ನಡೆಯುತ್ತಿದ್ದ ಸಪ್ತೋತ್ಸವ ಉಡುಪಿಯಲ್ಲಿ ಸಂಪನ್ನಗೊಂಡಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.